ಕಾಲ್ನಡಿಗೆ ಜಾಥಾ ಮೂಲಕ ನಾನಾ ಬೇಡಿಕೆಗಳನ್ನು ಮುಂದಿರಿಸಿಕೊಂಡು ವಿಟ್ಲ ದಲಿತ ಸೇವಾ ಸಮಿತಿ ಕಚೇರಿಯಿಂದ ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ವತಿಯಿಂದ ಮನವಿ ಸಲ್ಲಿಸಲು ವಿಟ್ಲದಲ್ಲಿ ಚಾಲನೆ ನೀಡಲಾಯಿತು. ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಪೆದ್ರಕಾಡು ಅವರು ರಸ್ತೆ ವಂಚಿತ ಕಾಲೋನಿಗಳಿಗೆ ರಸ್ತೆ ನಿರ್ಮಿಸಿಕೊಡುವಂತೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಲಾಗಿತ್ತು. ಆದರೆ ಇದುವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಈ ಬಗ್ಗೆ ಭರವಸೆ ಕೂಡ ಇಲ್ಲಿನ ಶಾಸಕರಿಂದ, ಉಸ್ತುವಾರಿ ಸಚಿವರಿಂದ, ಇಲಾಖೆಯ ಅಧಿಕಾರಿಗಳಿಂದ ಸಿಕ್ಕಿಲ್ಲ. ಈ ಜಾಥಾದಲ್ಲಿ ಅಂಗವಿಕಲರು, ವೃದ್ಧರು ಭಾಗವಹಿಸುತ್ತಿದ್ದು, ಈ ಸಂದರ್ಭ ಅವರಿಗೆ ಏನಾದರೂ ತೊಂದರೆ ಉಂಟಾದ್ರೆ ಇಲಾಖೆಯೇ ನೇರ ಹೊಣೆ ಎಂದು ಹೇಳಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಗಮನಿಸಬೇಕು. ಹಲವಾರು ವರ್ಷಗಳಿಂದ ರಸ್ತೆ ವಂಚಿತ ಕಾಲೋನಿಗಳಿಗೆ ರಸ್ತೆ ನಿರ್ಮಾಣ ಮಾಡಬೇಕಂತ ಹೇಳಿ ಹಲವಾರು ಬೇಡಿಕೆಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಇವತ್ತು ಈ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ನಾವು ಸಲ್ಲಿಸಿದ್ದೇವೆ. ಆದರೂ ಕೂಡ ನಮಗೆ ಯಾವುದೇ ಒಂದು ಮಾಹಿತಿ ಆಗಲಿ ಅಥವಾ ನಮ್ಮ ಬೇಡಿಕೆಗೆ ಒಂದು ಸ್ಪಂದಿಸುವ ಭರವಸೆ ಆಗಲಿ ನಮಗೆ ಸಿಕ್ಕಿಲ್ಲ. ಆದುದರಿಂದ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಎಲ್ಲ ಕಾರ್ಯಕರ್ತರ ಪರಿಶ್ರಮದ ಮೂಲಕ ನಾವು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ರಸ್ತೆ ನಿರ್ಮಿಸಿಕೊಡುವಂತೆ ವಿನಂತಿಸಿದಾಗ ಅದು ವರ್ಗ ಜಾಗ ಎಂದು ಹೇಳಿ ಜಿಲ್ಲಾಡಳಿತ ಜಾರಿಗೊಳಿಸಿದೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಸುವಾಗ ಅದು ವರ್ಗ ಜಾಗ ಎಂಬುದು ನಿಮ್ಮ ಗಮನಕ್ಕೆ ಬಂದಿಲ್ವೇ? ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ವರ್ಗ ಜಾಗ ಎಂದು ನೋಡುತ್ತೀರಾ ಎಂದು ಅವರು ಪ್ರಶ್ನಿಸಿದ್ರು. ಬಡವರು, ಅಂಗವಿಕಲರು ರಸ್ತೆ ನಿರ್ಮಿಸಿಕೊಡುವಂತೆ ವಿನಂತಿಸಿದ್ರೂ ಸ್ಪಂದನೆ ನೀಡುತ್ತಿಲ್ಲ ಏಕೆ? ಅದರಲ್ಲಿ ನಿಮಗೆ ಕಮಿಷನ್ ಸಿಗುವುದಿಲ್ಲ ಎಂಬ ಕಾರಣಕ್ಕಾಗಿಯೇ ಎಂದು ಅವರು ವಾಗ್ದಾಳಿ ನಡೆಸಿದ್ರು. ಮೆಚ್ಚಿಸುವುದಕ್ಕೋಸ್ಕರ ಇಲ್ಲಿ ಬಂದು ಆ ಭೂಮಿಯನ್ನು ಕೂಡಲೇ ಅವರಿಗೆ ಕೊಟ್ಟು ಬಿಡಿ, ಅತಿಕ್ರಮಣವನ್ನು ಮತ್ತೆ ತೆರವು ಮಾಡುವಂತ ಹೇಳಿದ್ರು. ಇಷ್ಟರ ತನಕ ಒಂದು 5 ಸೆನ್ಸ್ ಭೂಮಿ ಕೂಡ ನಮ್ಮವರಿಗೆ ಕೊಟ್ಟಿಲ್ಲ. ಅದೇ ರೀತಿ ನಿವೃತ್ತ ಸೈನಿಕರಿಗೆ ಮೀಸಲಿಟ್ಟಂತ ಭೂಮಿ ಇವತ್ತು ಕೂಡ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗಲಿಲ್ಲ. ಆದುದರಿಂದ ಅದೇ ರೀತಿ ಗುತ್ತಿಗೆಯಲ್ಲಿ ದುಡಿತಿರುವ ಹಲವಾರು ವರ್ಷಗಳಿಂದ ಹೊರಗುತ್ತಿಗೆಯಲ್ಲಿ ದುಡಿತಿರುವವರ ಕಷ್ಟವನ್ನು ಹೇಳತಿರೋದು ನಾವು ಇದನ್ನು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಕೂಡ ಹೇಳಿದ್ದೇವೆ. ನೋಡಿ, ಅವರು ಗುತ್ತಿಗೆ ನೌಕರರು, ಅವರಿಗೆ ವಯಸ್ಸಾಗ್ತಾ ಉಂಟು. ಬಳಿಕ ಜಾಥಾ ವಿಟ್ಲದ ಸಾಲಿತೂರು ರಸ್ತೆಯಿಂದ ವಿಟ್ಲ 4 ಜಂಕ್ಷನ್ ಮೂಲಕ ಮಂಗಳೂರು ಕಡೆಗೆ ತೆರಳಿದೆ. ಈ ಸಂದರ್ಭ ದಲಿತ ಸೇವಾ ಸಮಿತಿ ಪುತ್ತೂರು ಘಟಕದ ಅಧ್ಯಕ್ಷ ರಾಜು ಹೊಸ್ಮಠ, ಅಣ್ಣಿ ಎಲ್ತಿಮಾರ್, ಮನೋಹರ್ ಕೊಡಿಜಾಲು, ಕೃಷ್ಣಪ್ಪ ನಾಯ್ಕ್, ರೈತ ಸಂಘದ ರವಿ ಕಿರಣ್ ಮುಣಚ, ಹಸೈನಾರ್ ಕಡಂಬು ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.